ಎಲ್ರಿಗೂ ನಮಸ್ಕಾರ. ಯಾಗಭೂಮಿ, ಯಜ್ಞಭೂಮಿ, ಪುಣ್ಯಭೂಮಿ, ಧರ್ಮಭೂಮಿ, ಕರ್ಮಭೂಮಿ ಎನ್ನುವಂತಹ ಅಭಿಧಾನವನ್ನು ಪಡೆದಿರುವಂಥ ನಮ್ಮ ಭಾರತ ಖಂಡದಲ್ಲಿ ಅನನ್ಯ ಮತ್ತು ಅನ್ಯಾನ್ಯವಾದಂತಹ ವಿಚಾರಗಳು ಪ್ರಾದುರ್ಭಾವಗೊಂಡಿದೆ. ಅನೇಕ ಶಾಸ್ತ್ರಗಳನ್ನು ಜಗತ್ತಿಗೆ ಪರಿಚಯಿಸಿದಂತಹ ಒಂದು ಹೆಗ್ಗಳಿಕೆ ನಮ್ಮದು ಬಂಧುಗಳೇ. ಅಂತಹ ಶಾಸ್ತ್ರಗಳಲ್ಲಿ ಒಂದು ಆಯುರ್ವೇದ. ಧನ್ವಂತರಿಯಿಂದ ಅನುಗ್ರಹಗೊಂಡ, ಅಶ್ವಿನಿ ದೇವತೆಗಳಿಂದ ಅನುಗ್ರಹಿಸಲ್ಪಟ್ಟಂತಹ ಆಯುರ್ವೇದ ಶಾಸ್ತ್ರ ಇವತ್ತು ಒಂದು ಕಾಲದಲ್ಲಿ ಒಂದಷ್ಟರ ಮಟ್ಟಿಗೆ ಅವಜ್ಞೆಗೆ ಒಳಗಾದರೂ ಕೂಡ ಇವತ್ತು ಮತ್ತೆ ಬದಲಾವಣೆಯ ಪಥಗಮ್ಯವನ್ನು ಮಾಡಿ ಮೂಲ ಬಿಂದುವಿಗೆ ಮರಳಿದೆ. ಇಡೀ ಪ್ರಪಂಚ ಭಾರತದ ಈ ಆಯುರ್ವೇದ ಶಾಸ್ತ್ರದತ್ತ ಕಣ್ಣರಳಿಸಿ ದಿಟ್ಟಿಸಿ ನೋಡ್ತಾ ಇದೆ ಬಂಧುಗಳೇ. ಈ ಒಂದು ಆಯುರ್ವೇದ ಶಾಸ್ತ್ರದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ನಮ್ಮ ಟಿವಿಯ ತನ್ಮಯ್ ಗೋಸ್ವಾಮಿ ಶೋ ಎನ್ನುವಂತಹ ಕಾರ್ಯಕ್ರಮದ ಬೇರೆ ಬೇರೆ ಸಂಚಿಕೆಗಳಲ್ಲಿ ನಾವು ನೀಡಿದ್ದೇವೆ ಬಂಧುಗಳೇ. ಇವತ್ತು ಮತ್ತೊಂದು ವಿಶೇಷವಾದಂತಹ ಮತ್ತು ಕುತೂಹಲಕಾರಿಯಾದಂತಹ ವಿಷಯದೊಂದಿಗೆ ನಮ್ಮ ಮುಂದೆ ಸಾಕಷ್ಟು ವಿಚಾರಗಳನ್ನು ಮಂಡಿಸಲಿದ್ದಾರೆ ಸನ್ಮಾನ್ಯ ತನ್ಮಯ್ ಗೋಸ್ವಾಮಿ ಅವರು. ಬಂಧುಗಳೇ, ಇವತ್ತಿನ ವಿಚಾರ ಏನಂದರೆ ಭಯಮುಕ್ತ ಸಮಾಜ ಅಥವಾ ಮನೋಜಯ ಕಾರ್ಯಕ್ರಮ. ಮನೋಜಯ ಎನ್ನುವಂತಹ ಒಂದು ಶಬ್ದವನ್ನು ಕೇಳುವಾಗಲೇ ಸಾಕಷ್ಟು ಕುತೂಹಲಗಳು ನಿಮ್ಮೆಲ್ಲರ ಮನಸ್ಸಿನ ಅಂಗಡದಲ್ಲಿ ಉದಿಸಬಹುದು. ಹೌದು, ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ಭಯ ಕಾಡುತ್ತದೆ. ಅದು ಬೇರೆ ಬೇರೆ ರೀತಿಯಾದಂತಹ ಭಯ, ಆತಂಕ, ದುಗುಡ, ದುಮ್ಮಾನ ಅಥವಾ ನಡುಕ, ಬೇರೆ ಬೇರೆ ಹೆಸರುಗಳಲ್ಲಿ ನಾವು ಕರೆಯುತ್ತೇವೆ. ಅಂದ ಹಾಗೆ ಅವೆಲ್ಲವೂ ಒಂದೇ ಅಲ್ಲ, ಒಂದು ಸಣ್ಣ ಅಂತರ ಅವುಗಳ ಮಧ್ಯೆ ಇದೆ. ಆ ಅಂತರಗಳು ಏನು, ಹೇಗೆ, ಯಾವುದು, ಏಕೆ, ಈ ಎಲ್ಲ ವಿಚಾರಗಳ ಜೊತೆಯಲ್ಲಿ ಅದಕ್ಕೆ ಪರಿಹಾರ ಏನು ಎನ್ನುವುದನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತನ್ಮಯ್ ಗೋಸ್ವಾಮಿ ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಇಡೀ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಭಯ ಕೆಲವೊಂದು ಸಂದರ್ಭಗಳಲ್ಲಿ ಬೇಕು. ದೇವರ ಭಯವೇ ಜ್ಞಾನದ ಆರಂಭ ಅಂತ ಹೇಳ್ತೇವೆ. ಆದರೆ ಭಯ ಎನ್ನುವುದು ಬೇರೆ ಬೇರೆ ರೀತಿಯಾಗಿರ್ತದೆ ಅನ್ನೋದನ್ನು ಕೇಳಿದ್ದೇವೆ. ಅದನ್ನು ವಿಸ್ತಾರವಾಗಿ ತಾವು ಇವತ್ತು ಹೇಳಬೇಕಾಗಿ ಕೇಳ್ತಾ ಇದ್ದೇನೆ. ಭಯ ಶಬ್ದ ನಮ್ಮ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಶಬ್ದ. ಶೇಕ್ಸ್ಪಿಯರ್ ಹೇಳಿದ್ದಾನೆ, ಸೇಫ್ಟಿ ಆಲ್ವೇಸ್ ಲೈಸ್ ಇನ್ ಫಿಯರ್. ಖಂಡಿತ. ಭಯ ಇಲ್ಲದಿದ್ದರೆ ಜಾಗೃತೆ ಇಲ್ಲದಿದ್ದರೆ ಸುರಕ್ಷೆ ಇಲ್ಲ. ಖಂಡಿತ. ನಾವು ನಮ್ಮ ಸ್ನೇಹಿತರು, ಬಾಂಧವರು ಎಲ್ಲಿ ಹೋದ್ರೆ ನಾವು ಹೇಳೋದು, ಅಮ್ಮ ಸಹ ಹೇಳೋದು, ಅಪ್ಪ ಸಹ ಹೇಳೋದು, ಮಗ ಜಾಗ್ರತೆ. ನಾವು ಹೇಳ್ತೇವೆ, ತಮ್ಮ ಜಾಗ್ರತೆ, ಅಣ್ಣ ಜಾಗ್ರತೆ ಹೋಗಿ. ಈ ಜಾಗ್ರತೆ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ನಾವು ಜಾಗ್ರತೆಯಲ್ಲಿ ಇರಬೇಕು. ಯಾಕೆಂದ್ರೆ ಕೇರ್ಫುಲ್ ಆಗಿ ಇಲ್ಲದಿದ್ರೆ ತಪ್ಪಾಗ್ತದೆ. ಖಂಡಿತ ಖಂಡಿತ. ಒಳ್ಳೆ ಸ್ವಿಮ್ಮಿಂಗ್ ಗೊತ್ತಿರೋನು ಮಾತ್ರ ನಾವು ಕೇಳ್ತೇವೆ ಡ್ರೌನಿಂಗ್ ಕೇಸಸ್ ಅಲ್ಲಿ, ಒಳ್ಳೆ ಸ್ವಿಮ್ಮರ್ ಮಾರೆ ಅವನು ಹೇಗೆ ನೀರಲ್ಲಿ ಮುಳುಗಿದ. ಒಳ್ಳೆ ರೀತಿಯಿಂದ ಡ್ರೈವಿಂಗ್ ಯಾರಿಗೆ ಗೊತ್ತಿರ್ತದೆ ಅವರಿಂದ ಆಕ್ಸಿಡೆಂಟ್ ಆಗೋದು ಜಾಸ್ತಿ ವೀಕ್ಷಕರೇ. ಒಳ್ಳೆ ರೀತಿಯಿಂದ, ಬಹಳ ಒಳ್ಳೆ ರೀತಿಯಿಂದ ಫ್ಲೈಯಿಂಗ್, ನಾವು ದೊಡ್ಡ ಹೈಟ್ಸಲ್ಲಿ ಒಂದು ಪರ್ವತಗಳಿಂದ ಅವರು ಪರ್ವತಾರೋಹಣ ಎಲ್ಲ ಮಾಡ್ತಾರೆ, ಮೇಲಿಂದ ಸ್ಕೈಯಿಂಗ್ ಮಾಡ್ತಾರೆ. ಅವರಲ್ಲಿ ನಾವು ತುಂಬ ಆಕ್ಸಿಡೆಂಟಲ್ ಕೇಸಸ್ ನೋಡಿದ್ದೇವೆ. ಜಾಗ್ರತೆ ಬೇಕು. ಆದರೆ ಜಾಗ್ರತೆ, ಆತಂಕ ಬೇರೆ ವಿಷಯ, ಹೆದರಿಕು ಕಂಪ್ಲೀಟ್ಲಿ ಬೇರೆ ವಿಷಯ. ಇದರಲ್ಲಿ ವ್ಯತ್ಯಾಸ ಏನು? ಈಗ ಹೆದರಿಕು ಯಾವ ವಿಷಯದಲ್ಲಿ ಬರಬಹುದು? ನಮ್ಮ ಅರ್ವಾಚೀನ್ ಸಿಸ್ಟಮ್ ಪ್ರಕಾರ ನೋಡಿದ್ರೆ ಆತಂಕ ಅಂತ ಹೇಳಿದ್ರೆ ಫಿಯರ್. ಖಂಡಿತ. ಹೌದು. ಹೆದರಿಕು ಅಂತ ಹೇಳಿದ್ರೆ ಫೋಬಿಯಾ. ಇದು ಫೋಬಿಯಾ ಅಂತ ಹೇಳಿದ್ರೆ ನಮಗೆ ಕೆಲವೊಂದು ಚಿಕ್ಕ ಪ್ರಾಣಿಗಳಿಂದ ಹೆದರಿಕೆ, ಅದನ್ನು ನೋಡುವಾಗ ಹೆದರಿಕೆ ಆಗುತ್ತೆ. ಸ್ಪೈಡರ್ ಫೋಬಿಯಾ ಇರ್ತದೆ. ಕೆಲವರಿಗೆ ಜೇಡರ ಹುಳಿ ಏನೂ ಮಾಡಲ್ಲ, ನಮಗೆ ಏನು ಮಾಡಲ್ಲ. ಮಕ್ಕಳಿಗೆ ತುಂಬಾ ಇದೆ. ಆದ್ರೆ ಈಗಿನ ಕಾಲದಲ್ಲಿ ಈ ಒಂದು ಮಕ್ಕಳಿಗೆ ಅದನ್ನು ಹುಟ್ಟಿಸೋ ಕೆಲಸ ಮಾಡ್ತಿದ್ದಾರೆ. ಕಾರ್ಟೂನ್ಸ್ ಅಲ್ಲಿ ಎಲ್ಲ ಅವರು ಸ್ಪೈಡರ್ ಫೋಬಿಯಾ ತೋರಿಸ್ತಾರೆ. ಅವರಿಗೆ ಆ ಸ್ಪೈಡರ್ ದೊಡ್ಡದು ಮಾಡೋದು, ಸ್ಪೈಡರ್ ತಿನ್ನೋದು, ಅದು ಫೋಬಿಯಾ. ಈಗ ನೋಡಿ, ಕೆಲವರಿಗೆ ಒಂದು ಹೈಟ್ ಅಲ್ಲಿ ಹೋಗುದು ಫೋಬಿಯಾ, ಹೆದರಿಕು. ಕೆಲವರಿಗೆ ನೀರಲ್ಲಿ ಹೋಗುದು ಫೋಬಿಯಾ. ಕೆಲವರಿಗೆ ಕ್ಲಸ್ಟ್ರೋಫೋಬಿಯಾ ಅಂತ ಹೇಳಿದ್ರೆ ಒಂದು ಚಿಕ್ಕದೊಂದು ಜಾಗದಲ್ಲಿ ಒಂದು ಒಗ್ಗಟ್ಟು ರೂಮ್ ಒಳಗೆ ಕುತ್ಕೊಳ್ಳಿಕ್ಕೆ ಅವರಿಗೆ ಹೆದರಿಕೆ. ಕ್ರೌಡೆಡ್ ಪ್ಲೇಸ್ ಅಲ್ಲಿ, ಇಕ್ಕಟ್ಟಾದ ಜಾಗದಲ್ಲಿ ಇರ್ಲಿಕ್ಕೆ ಹೆದರಿಕೆ, ಇಕ್ಕಟ್ಟಾದ ಜಾಗದಲ್ಲಿ, ತುಂಬಾ ಜನ ಸಂದಣಿ ಇರುವಂತಹ ಜಾಗದಲ್ಲಿ ಹೆದರಿಕೆ. ಅದು ದಟ್ ಇಸ್ ಕಾಲ್ಡ್ ಆಸ್ ಕ್ಲಸ್ಟ್ರೋಫೋಬಿಯಾ. ಕೆಲವರಿಗೆ ಲಿಫ್ಟ್ ಅಲ್ಲಿ ಫೋಬಿಯಾ ಇರ್ತದೆ. ಲಿಫ್ಟ್ ಅಲ್ಲಿ ನಿಂತು ಕೂಡಲೇ ಅವರಿಗೆ ಉಸಿರುಗಟ್ಟದಾಗ್ತದೆ. ಕೆಲವರಿಗೆ ಈ ನಾಗದ ಫೋಬಿಯಾ ಇರ್ತದೆ. ಕೆಲವರಿಗೆ ರಕ್ತ ಕಂಡ್ರಾಗಲ್ಲ, ಹಿಮೋಫೋಬಿಯಾ ಅದು. ಸೊ ಈ ತರ
ಹಲವಾರು ಫೋಬಿಯಾಗಳ ಇದೆ. ನೀವು ಹೇಳ್ತೀರಿ ಮನೆಯಲ್ಲಿ ಮಕ್ಕಳಿಗೆ ತಂದೆಯಿಂದ ಫೋಬಿಯಾ, ತಂದೆ ಬಂದ ತಕ್ಷಣ ಮಕ್ಕಳು ನಡುವೆ ಶುರು ಆಗ್ತದೆ, ಆಚೆ ಹೋಗಿ ಬಿಡ್ತಾರೆ. ಶಾಲೆ ಹೋಗ್ಲಿಕ್ಕೆ ಮಕ್ಕಳಿಗೆ ಫೋಬಿಯಾ. ವರ್ಕ್ ಪ್ಲೇಸ್ ಅಲ್ಲಿ ಹೋದ್ರೆ ಕೆಲಸ ಮಾಡುವಾಗ ಕೆಲಸ ಮಾಡೋರ ಜನರೊಟ್ಟಿಗೆ ಮಿಂಗಿಲ್ ಆಗೋದು ಅದಕ್ಕೆ ಒಂದು ಹೆದರಿಕು, ಅದು ಫೋಬಿಯಾ. ಸೊ ಫೋಬಿಯಾ ಹಲವಾರು ವಿಷಯಗಳಿಂದ ಇರಬಹುದು. ಆತಂಕ ಮತ್ತೆ ಫೋಬಿಯಾ ಅಲ್ಲಿ ವ್ಯತ್ಯಾಸ ಏನು, ಇದು ಒಂದು ಇಂಪಾರ್ಟೆಂಟ್. ಶಿಕ್ಷಕರಿಗೆ ಎಲ್ಲರಿಗೂ ಇದೊಂದು ವಿಷಯ ಗೊತ್ತಾಗಬೇಕು. ಜಾಗ್ರತೆ ಬಹಳ ಅದ್ಭುತವಾದ ವಿಷಯ, ನಾವು ಜಾಗ್ರತೆಯಲ್ಲಿ ಇರಬೇಕು. ಉದಾಹರಣಕ್ಕೆ ಕೊರೋನಾ ಬಂದಿದೆ, ಈಗ ನಾವು ಜಾಗ್ರತೆಯಿಂದ ಜವಾಬ್ದಾರಿಯಿಂದ ಇದ್ರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿದರೆ, ಮಾಸ್ಕ್ ಹಾಕಿದರೆ, ಕೈಯಲ್ಲಿ ಸ್ಯಾನಿಟೈಸೇಷನ್ ಮಾಡಿ ಮುಂದೆ ಹೋದರೆ ಆವಾಗ ನಮಗೆ ಈ ಥರ ಒಂದು ಸಮಸ್ಯೆಯಿಂದ ಗೆಲ್ಲಲಿಕ್ಕೆ ಆಗ್ತದೆ. ಆದರೆ ಇದೇ ಕೊರೋನಾದ ಜಾಗ್ರತೆ ಬೇರೆ, ಕೊರೋನಾದ ಹೆದರಿಕೆ ಬಂದರೆ ಅದು ಒಂದು ಬಹಳ ದೊಡ್ಡ ಕಷ್ಟ ಆಗ್ತದೆ. ಅದು ಹೆದರಿಕೆ ಅಂತ ಹೇಳಿದ್ರೆ ಮತ್ತೆ ಕೊರೋನಾ ಬರದೇ ಸಾಯ್ತಾನೆ, ನಿಮಿಷಕ್ಕೂ ಕೊರಗೆ ಸಾಯುತ್ತಾ. ಎಕ್ಸಾಕ್ಟ್ಲಿ. ಕಾಯಿಲೆದು ಭಯ ಒಂದು ವಿಷಯ, ಮತ್ತೆ ಕಾಯಿಲೆ ಇನ್ನೊಂದು ವಿಷಯ. ಕ್ಯಾನ್ಸರ್ ಬಂದ್ರೆ ಅದಕ್ಕೆ ಪರಿಹಾರ ಇದೆ, ಖಂಡಿತ. ಕ್ಯಾನ್ಸರ್ದು ಭಯ ಹೆದರಿಕೆ ಬಂದ್ರೆ ಅದಕ್ಕೆ ಪರಿಹಾರ ಇಲ್ಲ. ಎಷ್ಟು ಡಾಕ್ಟರ್ಗಳ ಹತ್ರ 70% ಪೇಷಂಟ್ಸ್ ಇವತ್ತು ನಮ್ಮ ಹತ್ರ ಬರೋದು ಅವರಿಗೆ ಒಂದು ಹೆದರಿಕು, ನಮ್ಗೆ ಏನಾದ್ರು ದೊಡ್ಡ ಕಾಯಿಲೆ ಬರಬಹುದು. ಅದು ಸಹ ಒಂದು ಸಮಾಜದಲ್ಲಿ ಆ ಥರ, ನಮ್ಮ ಮಾನಸಿಕ ಸ್ಥಿತಿ ಸಹ ಸಮಾಜದಲ್ಲಿ ಆ ಥರ ಆಗಿಬಿಟ್ಟಿದೆ. ಈಗ ಉದಾಹರಣಕ್ಕೆ ನಾನೊಂದು ತುಂಬ ಕೇಸ್ ನೋಡಿದ್ದೇವೆ. ಪೇಷಂಟ್ ಬಂದ ಕೂಡಲೇ ಫಸ್ಟ್ ಕೇಳೋದು, ಜ್ವರ ಇದೆ, ನೆಗಡಿ ಶೀತ ಆಗಿದೆ, ನನಗೆ ಕೊರೋನಾ ಬರೋದಿಲ್ಲಲ್ಲ, ನನಗೆ ಯಾವ ದೊಡ್ಡ ಕಾಯಿಲೆ ಆಗೋದಿಲ್ಲಲ್ಲ. ಅವರಿಗೆ ಆ ಒಂದು ಹೆದರಿಕು, ಈ ಒಂದು ಹೆದರಿಕೆಗೆ ಕಾರಣ ಏನು? ನೀವು ಈಗ ಯಾವ ಮೆಡಿಕಲ್ ಸೈಕಾಲಜಿಸ್ಟ್ ಹತ್ರ, ಸೈಕಾಟ್ರಿಸ್ಟ್ ಹತ್ರ ಹೋಗಿ ಅವ್ರ ಹತ್ರ ಕೇಳಿ, ನನಗೆ ಈ ಹೆದರಿಕೆ ಬರಲಿಕ್ಕೆ ಕಾರಣ ಏನು? ಉತ್ತರ ಇಲ್ಲ. ಕೆಲವೊಮ್ಮೆ ಹೇಳ್ತಾರೆ ಜೆನೆಟಿಕ್ಸ್, ಕೆಲವರಿಗೆ ಅಪ್ಪ ಅಮ್ಮ ತಾಯಿಗೆ ತುಂಬ ಹೆದರಿಕಿದ್ರೆ, ಆ ವಾತಾವರಣದಲ್ಲಿ ಹುಟ್ಟಿದ್ರೆ ವಂಶ ಪಾರಂಪರ್ಯವಾಗಿ ಬರ್ತದೆ. ತಾಯಿಗೆ ಹೆದರಿಕುಂಟು, ಮಗಳಿಗೆ ಸಹ ಹೆದರಿಕುಂಟು, ಮಗಳಿಂದ ಮತ್ತೆ ಇನ್ನೊಂದು ಮಗನಿಗೆ ಹೆದರಿಕುಂಟು. ಅದು ಒಂದು ವಂಶದಲ್ಲಿ ಇರುವಂಥದ್ದು, ಅದು ಬೇರೆ ವಿಷಯ, ಹೆರಿಡಿಟರಿ. ಸಾಮಾನ್ಯವಾಗಿ ಹೆದರಿಕೆ ಹೊರಗಡೆ ಅಲ್ಲ, ಹೆದರಿಕದ ಕಾರಣ ನಮ್ಮ ಒಳಗೆ ಇದೆ. ನಮ್ಮ ಒಳಗೆ ಒಂದು ವಿಷಯಗಳ ಒಂದು ಸಣ್ಣ ಪ್ರಾಯದಿಂದವೇ ನಾವು ಆ ಥರ ನಮ್ಮನ್ನು ಮಾಡ್ಕೊಂಡಿದ್ದೇವೆ, ಯಾವುದರಿಂದ ನಮಗೆ ಆ ಥರ ಹೆದರಿಕು ಪ್ರಾರಂಭ ಆಗ್ತದೆ. ಉದಾಹರಣಕ್ಕೆ, ಚಿಕ್ಕ ಮಗು ಊಟ ಮಾಡ್ತಾ ಇಲ್ಲ, ತಂಟೆ ಮಾಡ್ತಾ ಇದ್ದಾನೆ, ತಾಯಿ ಹೇಳುದು ಬೇಗ ಊಟ ಮಾಡಿ, ಇಲ್ಲದಿದ್ರು ಗುಮ್ಮ ಬರ್ತಾನೆ. ಗುಮ್ಮ ಯಾರು ಅಂತ ಇದುವರೆಗೂ ಪ್ರಪಂಚದ ಯಾರಿಗೂ ಗೊತ್ತಿಲ್ಲ. ಆದ್ರೆ ಗುಂಬ ಬರಲಿಲ್ಲ, ಎಲ್ಲ ಆಯ್ತು. ಆದ್ರೆ ಅವನು ತಲೆಯಲ್ಲಿ ಆ ಒಂದು ವಿಚಿತ್ರ ರೂಪ ಹುಟ್ಟಿಕೊಂಡು ಕಲ್ಪನೆಯಲ್ಲಿ. ಈಗ ಪ್ರೋಗ್ರಾಮಿಂಗ್ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತದೆ. ಶಾಲೆಗೆ ಹೋಗ್ತಾನೆ, ಟೀಚರ್ ಮೇಲೆ, ಪ್ರಿನ್ಸಿಪಲ್ ಮೇಲೆ ಹೆದರಿಕು. ನಮ್ಗೆ ಈ ಹೆದರಿಕದ ಇಂಜೆಕ್ಷನ್ಸ್ ಕೊಟ್ಟು ನಮ್ಗೆ ಬ್ರೇಕ್ಸ್ ಹಾಕಿ ಆಗಿದ್ದಾರೆ. ಖಂಡಿತ. ಇದು ಒಂದು ಇವತ್ತಿನ ನಮ್ಮ ದೊಡ್ಡ ಸಮಸ್ಯೆ. ಈ ಸಮಸ್ಯೆದ ಕಾರಣ ಗೊತ್ತಿದ್ರೆ ಮಾತ್ರ ನೀವು ಅದನ್ನು ಸರಿ ಮಾಡಬಹುದು. ಪರಿಹಾರ ಮಾಡೋದು ಮೊದಲು ಕಾರಣ ಗೊತ್ತಾಗ್ಬೇಕು. ಖಂಡಿತ ಕಾರಣ ಗೊತ್ತಾದ್ರೆ ಮಾತ್ರ ಸರಿಯಾದಂತಹ ಸಮರ್ಪಕವಾದಂತಹ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ. ಎಕ್ಸಾಕ್ಟ್ಲಿ. ಈಗ ನಾನೊಂದು ವಿಷಯ ನಾವು ಫೋಬಿಯಾ ಡಿಸ್ಕಸ್ ಮಾಡಿದ್ದೇವೆ, ಹೆದರಿಕು. ಖಂಡಿತ ಕಾರಣ ನಮ್ಮ ಚಿಕ್ಕ ಪ್ರಾಯದಲ್ಲಿ ನಮ್ಮ ವಾತಾವರಣ ಇರಬಹುದು, ಆದರೆ ಅದು ಮೂಲಭೂತ ಕಾರಣ ಅಲ್ಲ, ಅದೊಂದು ಪರಿಸ್ಥಿತಿ. ಕಾರಣ ಇರೋದು ನಮ್ಮ ಪೂರ್ವ ಜನ್ಮ ಕೃತ ಕರ್ಮಗಳು. ಕಾರಣ ಇರೋದು ನಮ್ಮದು ಒಂದು ವ್ಯಕ್ತಿತ್ವದಲ್ಲಿ ಒಂದು ಜೆನೆಟಿಕ್ ಫಾರ್ಮೇಷನ್. ಕೆಲವರು ತುಂಬ ಸೂಕ್ಷ್ಮವಾಗಿ ಇರ್ತಾರೆ, ನೀವು ಹೇಳ್ಬೋದು ವೀಕ್ಷಕರು, ಕೆಲವರು ತುಂಬ ಸೆನ್ಸಿಟಿವ್ ಇರ್ತಾರೆ. ಸರಿ, ಈ ಸೆನ್ಸಿಟಿವಿಟಿ ಇದೆಯಲ್ಲ, ಸೆನ್ಸಿಟಿವಿಟಿ ಬೈ ಬರ್ತ್ ಕೆಲವರಲ್ಲಿ ಇರ್ತದೆ. ಈಗ ಕೆಲವು ಮಕ್ಕಳಿಗೆ ನೀವು ಸ್ವಲ್ಪ ಬೈದಿದ್ರೆ, ಜೋರಾಗಿ ಮಾತಾಡಿದರೆ ಅವರು ಸ್ವಲ್ಪ ಅಳ್ತಾರೆ, ಅದಾದ್ಮೇಲೆ ಸರಿಯಾಗಿ ಅವರವ್ರ ಕೆಲಸಕ್ಕೆ ಹೋಗ್ತಾರೆ. ಆದರೆ ಕೆಲವು ಮಕ್ಕಳು ಅವರಿಗೆ ಜೋರು ಮಾಡಿದರೆ ಅವರು ಆ ವಿಷಯವನ್ನು ಮನಸ್ಸಕ್ಕೆ ಇಟ್ಕೊಡ್ತಾರೆ, ನೆನಪಿಸ್ತಾರೆ. ನೀವು ನನಗೆ ಯಾವಾಗ ಅಮ್ಮ ಬೈದಿದ್ದೀರಿ. ಇದು ಅಮಾವಾಸ್ಯೆಯ ಸಮಯದಲ್ಲಿ ಯಾರು ಹುಟ್ಟುತ್ತಾರೆ, ಸಾಮಾನ್ಯವಾಗಿ ಇದು ಚಂದ್ರದಿಂದ ಸಂಬಂಧಪಟ್ಟದ ವಿಷಯ. ಮನೋಕಾರಕ ಚಂದ್ರ ಮನಸ್ಸೋ ಜಾತಃ. ಅಮಾವಾಸ್ಯೆಯಿಂದ ಶುಕ್ಲ ಪಕ್ಷದ ಸಮಯದಲ್ಲಿ ಯಾರು ಹುಟ್ಟುತ್ತಾರೆ, ಫಾರ್ ಎಕ್ಸಾಂಪಲ್ ಈಗ ಚಂದ್ರ ಅಭಿವೃದ್ಧಿ ಕಾಲ ಇರುವಾಗ ಆವಾಗ ಹುಟ್ಟಿದವರು, ಶುಕ್ಲ ಪಕ್ಷದಲ್ಲಿ ಹುಟ್ಟಿದವರಿಗೆ ಭಯ
ಹೆದರಿಕು ಕಡಿಮೆ ಇರ್ತದೆ. ಹುಣ್ಣಿಮೆಯಿಂದ ಅಮಾವಾಸ್ಯೆ ಕಡೆ ಹೋಗೋರು ಹೋಗುವಾಗ ಕೃಷ್ಣ ಪಕ್ಷ ಸಾಮಾನ್ಯವಾಗಿ ನನ್ನನ್ನು ಜ್ಯೋತಿಷ್ ಮತ್ತು ಆಯುರ್ವೇದದ ನಮ್ಮದು ಮಿಕ್ಸ್ ಪ್ರಾಕ್ಟೀಸ್ ಇದೆ. ಯಾರು ಪೇಷಂಟ್ ಬರ್ತಾರೆ ತುಂಬ ಚಾಲೆಂಜಿಂಗ್ ಕೇಸಸ್ ನೋಡುವಾಗ ನಾನು ಅವ್ರ ಜಾತಕ ನೋಡ್ತೇನೆ. ಜಾತಕ ನೋಡುವಾಗ ಇದು ನನ್ನ ಒಂದು ಬಹಳ ಒಳ್ಳೆ ರಿಸರ್ಚದ ವಿಷಯ ಹೇಳ್ತೇನೆ. ಕೃಷ್ಣ ಪಕ್ಷದಲ್ಲಿ ಹುಟ್ಟಿದವರಿಗೆ ಹೆದರಿಕು ಫೋಬಿಯಾದ ಚಾನ್ಸಸ್ ಶುಕ್ಲ ಪಕ್ಷದಲ್ಲಿ ಹುಟ್ಟಿರೋರ್ಗಿಂತ ಜಾಸ್ತಿ ಇದೆ. ತಮ್ಮ ಮಾತಿನ ಮಧ್ಯೆ ತಾವಾಗೊಂದು ಪ್ರಸ್ತಾವ ಮಾಡಿದ್ರಿ ಜನ್ಮಾಂತರ ಅಂತ, ಪೂರ್ವ ಜನ್ಮಗಳ ಬಗ್ಗೆ ಹೇಳಿದ್ರಿ. ಅದು ಕಾರ್ಯಕ್ರಮಗಳನ್ನು ನೋಡಿದ್ದೇವೆ, ಕೇಳಿದ್ದೇವೆ. ಹಿಂದಿನ ಯಾವುದೋ ಒಂದು ಜನ್ಮದಲ್ಲಿ ನೀರಿಗೆ ಬಿದ್ದು ಮುಳುಗಿ ಸತ್ತೋಗಿದ್ರೆ ಮುಂದಿನ ಜನ್ಮಗಳಲ್ಲಿ ನೀರಿನ ಹೆದರಿಕೆ ಫೋಬಿಯಾ ಅಂತ ಹೇಳಿದ್ರಿ, ಅದು ಬರ್ತದೆ. ಎಲ್ಲೋ ಮೇಲಿಂದ ಬಿದ್ದು ಸತ್ರೆ ಮೇಲೆ ಹೋಗುವಾಗ ಭಯ ಬರ್ತದೆ, ಈ ಜನ್ಮದಲ್ಲಿ ಉಳಿದುಕೊಂಡು ಬಂದಿರ್ತದೆ ಅನ್ನೋಂಥ ಮಾತು ಹೌದು. ಇದು ಒಂದು ನಾವು ನೋಡಿ ನವೀನ್ ಜಿ ನೋಡಿ, ನಮ್ಮ ಜೀವನದಲ್ಲಿ ಯಾವುದು ಘಟನೆ ಆಗ್ತಾ ಇದೆ ಅದಕ್ಕೆ ಕಾರಣಗಳಿದೆ. ಹೌದು, ಖಂಡಿತ. ಈಗ ಒಂದೇ ಸಮಯದಲ್ಲಿ ಕರ್ತ ಕಾರಣ ಜೀವನದ ಉದ್ದೇಶ ಮೂರು ಖಂಡಿತ ಬೇಕು ಇದ್ದದ್ದೇ. ನೋಡಿ, ಒಂದೇ ಸಮಯದಲ್ಲಿ 2 ಮಕ್ಕಳು ಹುಟ್ಟುತ್ತಾರೆ. ಒಂದು ಮಗುವುದು ತಾಯಿ ಆ ಮಗುವನ್ನು ಒಳ್ಳೆ ರೀತಿಯಿಂದ ನೋಡಿಕೊಂಡು ನೋಡ್ತಾರೆ, ಮನೆಯಲ್ಲಿ ಹಬ್ಬ ಆಗ್ತದೆ, ನನ್ನ ಮನೆಯಲ್ಲಿ ಮಗು ಹುಟ್ಟಿದೆ. ಅದೇ ಕ್ಷಣದಲ್ಲಿ ಇನ್ನೊಂದು ಮಗು ಹುಟ್ಟಿದಾನಲ್ಲ, ಅವನ ತಾಯಿ ಅವನನ್ನು ದಾರಿಯಲ್ಲಿ ಮಧ್ಯ ರಸ್ತೆಯಲ್ಲಿ ಬಿಟ್ಟು ಹೋಗ್ತಾರೆ. ಆದರೆ ಈ ಒಂದು ಮಗು, ಇಬ್ರು ಮಗುವಲ್ಲಿ 2ನೇ ಮಗದ ಏನು ತಪ್ಪು? ಆ ಮಗ ಹುಟ್ಟಿದ ಕೂಡಲೇ ಏನು ಒಳ್ಳೆ ಕರ್ಮ ಮಾಡಿದ್ದಾನೆ, ಅವನಿಗೆ ಎಷ್ಟು ಒಳ್ಳೆ ಮನೆಯಲ್ಲಿ ಎಲ್ಲರೂ ಪ್ರೀತಿ ಮಾಡ್ತಾ ಇದ್ದಾರೆ, ವೈಭವದಲ್ಲಿ ಹುಟ್ಟಿದ್ದಾನೆ. ಈ ಒಂದು ಪರಿಸ್ಥಿತಿ ನೋಡಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಪೂರ್ವಜನ್ಮದ ಕಲ್ಪನೆ ಹುಟ್ಟುತ್ತದೆ. ಖಂಡಿತ. ಈಗ ನೀವು ಅದನ್ನು ನಂಬಿದರೆ ನಂಬುದು ಬೇಡ ಅಂದ್ರೆ ಅದು ಬೇರೆ ವಿಷಯ, ನಂಬಿಕೆ ವಿಚಾರ. ಬಟ್ ನಾವು ನಮ್ಮ ಲಾಜಿಕಲ್ ಥಿಂಕಿಂಗ್ ಮಾಡಿದರೆ, ನಾವು ನಮ್ಮ ಅಂತರ್ಚಕ್ಷುಗಳಿಂದ ನಾವು ನೋಡಿದರೆ ನಿಜವಾಗಿ ನಮಗೆ ಅರ್ಥ ಆಗ್ತದೆ, ಸಮಥಿಂಗ್ ಈಸ್ ದೇರ್ ಬಿಫೋರ್ ಬರ್ತ್. ಈಗ ನೋಡಿ, ನಾವು ಕೆಲವರನ್ನು ನಮಗೆ ನೋಡಿದ ಕೂಡಲೇ ಬಹಳ ಒಳ್ಳೆ ಭಾವನೆ ಬರ್ತದೆ, ಕೆಲವರಿಗೆ ನೋಡಿದ ತಕ್ಷಣ ಭಯ ಶುರು ಆಗುತ್ತೆ. ಖಂಡಿತ. ಏನು ಪಾಪ ಅವರು ಒಳ್ಳೆ ಇರ್ತಾರೆ, ಏನು ತಪ್ಪು ಮಾಡೋದಿಲ್ಲ, ಕೆಲವರು ಆ ಒಂದು ಹತ್ರ ಹೋಗೋದು ಬೇಡ ಅಂತ ಅನ್ವ ಯಾವ ಸಂಬಂಧನೇ ಇಲ್ಲ, ಅದರ ಮೊದಲು ಏನಿಲ್ಲ. ಅದಕ್ಕಾಗಿ ಏನು ಕೆಲವೊಂದು ನಮ್ಮ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್, ಅದು ಸ್ವಲ್ಪ ಬೇರೆ ವಿಷಯ, ಅದು ಪೂರ್ವಜನ್ಮ ವಿಷಯ ಅಲ್ಲ. ಈಗ ಅವನದ ಪಾಸಿಟಿವ್ ಎನರ್ಜಿ ಇದ್ರೆ, ಅವನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಸತ್ವ ಒಳ್ಳೆ ಇದ್ರೆ, ಮನಸ್ಸು ಒಳ್ಳೆ ಇದ್ರೆ, ಆವಾಗ ಎಲ್ಲರಿಗೂ ಅವ್ರ ಹತ್ರ ಭಯ ಇರುವುದಿಲ್ಲ. ಕೆಲವರು ಒಂದು ನೆಗೆಟಿವ್ ಇರ್ತಾರಲ್ಲ, ಯಾವಾಗ ನೆಗೆಟಿವ್ ಯೋಚನೆ ಮಾಡ್ತಾರೆ, ಅವರು ಒಂದು ನೆಗೆಟಿವ್ ಎನರ್ಜಿ ಟ್ರಾನ್ಸ್ಮಿಟ್ ಮಾಡ್ತಾರೆ, ಆವಾಗ ಹೆದರಿಕೆಲ್ಲ ಅದು ನಿಜವಾದ ಪರಿಸ್ಥಿತಿ. ಸೊ ಈಗ ಅದು ಜಾಗ್ರತೆ ಇದೆ. ಆವಾಗ ಅವ್ರು ಇವರು ಸ್ವಲ್ಪ ಜಾಗ್ರತೆ ಇಟ್ಟರೆ ಒಳ್ಳೇದು, ಯಾಕೆಂದ್ರೆ ಗೊತ್ತಿಲ್ಲ ಇವನ ಮನಸ್ಸಲ್ಲಿ ಹೇಗೆ ಹೋದಾನೆ, ಅವನು ಏನಿದೆ ಅವನ ಮನಸ್ಸಲ್ಲಿ. ಸೊ ಪೂರ್ವಜನ್ಮಕೃತ ನೀವು ವಿಷಯ ಬಿಡುವಾಗ ಪೂರ್ವಜನ್ಮ ಅಂತೂ ಉಂಟು. ಕರ್ಮ ಸಿದ್ಧಾಂತ ಮೇಲೆ ನಮ್ಮ ಆಯುರ್ವೇದ ಸಹ ಇದೆ. ಕರ್ಮ ಸಿದ್ಧಾಂತದಿಂದ ನಾವು ಎಲ್ಲ ಕಾಯಿಲೆಗಳನ್ನು ಸರಿ ಮಾಡಬಹುದು. ಒಂದು ಮನುಷ್ಯದಲ್ಲಿ ಕಾರಣ ಇಲ್ಲದೆ ಭಯ ಹುಟ್ಟಿದರೆ ಅದಕ್ಕೆ ಕಾರಣ ನಾವು ಪೂರ್ವ ಜನ್ಮದಲ್ಲಿ ಇರಬಹುದಂತೆ ನಾವು ಹೇಳಬಹುದು, ಆಗಿರಬಹುದಾದ ಯಾವುದೋ ಒಂದು ಘಟನೆಗಳು ಅವ್ರ ಒಳಗೆ ಒಂದು ಸ್ಮೃತಿಯಲ್ಲಿ ಆ ಬೀಜ ಉಳಿದುಕೊಂಡಿದೆ. ಈಗ ನಾವು ಅದನ್ನು ನಮ್ಮ ಧ್ಯಾನದ ಚಿಕಿತ್ಸೆಯಿಂದ ಆ ಬೀಜವನ್ನು ಹೊರಗೆ ತೆಗಿಬಹುದು. ಹಿಂದಿನ ಕಾಲದಲ್ಲಿ ತುಂಬಾ ಆಚಾರ್ಯರು ಈ ಒಂದು ಸತ್ವ ಚಿಕಿತ್ಸೆ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಅದನ್ನು ಹೀಲಿಂಗ್ ಥೆರಪಿ ಅಂತ ಹೇಳ್ತಾರೆ, ಅದನ್ನು ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತಾರೆ. ಬಟ್ ನಾವು ನಮ್ಮ ಧ್ಯಾನದಿಂದವೇ ಯುಕ್ತಿ ಮತ್ತೆ ಯುಂಜಾನ ನಮ್ಮ ಚರಕ ಸಂಹಿತೆಯಲ್ಲಿ ಹೇಳಿದ್ದಾರೆ, ಇಂಟ್ರಸ್ಪೆಕ್ಷನ್ ಮಾಡಿದರೆ ನಾವು ಈ ಎಲ್ಲ ಒಂದು ಪೂರ್ವ ಜನ್ಮದ ನೋವುಗಳನ್ನು ಹೊರಗೆ ತಂದು ಬಿಟ್ರೆ ಆವಾಗ ನಾವು ಮನಸ್ಸು ನಿರಾಳ ಆಗ್ತದೆ, ಎಲ್ಲವೂ ಪರಿಹಾರ. ಇದಕ್ಕೆ ಡಿಸೆನ್ಸಿಟೈಸೇಷನ್ ಅಂತ ಹೇಳ್ತೇವೆ ನಾವು. ಸೆನ್ಸಿಟಿವ್ ಮೈಂಡ್ ಅನ್ನು ರಿಲ್ಯಾಕ್ಸ್ ಮಾಡಬೇಕು. ಸಾಮಾನ್ಯವಾಗಿ ನಾನು ನೋಡಿದ ಕಾರಣಗಳು ಇದು ಎಲ್ಲ ಪೂರ್ವಜನ್ಮದ ಕಾರಣ ನೀವು ಜ್ಯೋತಿಷ್ಯದಿಂದ ಜಾತಕದಿಂದ ನೋಡಬಹುದು. ಈ ಜನ್ಮದ ಕಾರಣಗಳನ್ನು ನಾವು ನಮ್ಮ ಪೇಷಂಟ್ ಹತ್ರ ನಾವು ಕೇಳಬಹುದು. ಆದರೆ ಈ ಇಡೀ ಪ್ಯಾಥಾಲಜಿ ಆಫ್ ಫಿಯರ್, ಫೋಬಿಯಾ ಅಬ್ಸರ್ವ್ ಮಾಡಿದರೆ ಫೇಲಿಯರ್. ಈಗ ಅಣ್ಣ ಸಾಮಾನ್ಯವಾಗಿ ಅಣ್ಣನಿಗೆ ಫಿಯರ್ ಕಡಿಮೆ ಇರುತ್ತೆ, ಹೆದರಿಕು. ತಮ್ಮನಿಗೆ ಹೆದರಿಕು ಜಾಸ್ತಿ ಇರ್ತದೆ. ಯಾಕೆಂದ್ರೆ ತಮ್ಮನಿಗೆ ಯಾವುದು ಕೆಲಸ ಮಾಡಿದ್ರೆ ಕುತ್ಕೋ,
ಕೆಲವು ಕೇಸಲ್ಲಿ ಉಲ್ಟಾ ಸಹ ಇರ್ತದೆ. ಕೆಲವು ಸಣ್ಣ ಪ್ರಾಯದ ಮಕ್ಕಳು ಜಾಸ್ತಿ ಜೋರು ಇರ್ತಾರೆ. ಸೊ ಇದು ಕ್ರೈಟೀರಿಯಾ ಇಲ್ಲ, ಕಂಡೀಷನಿಂಗ್ ಇಲ್ಲ. ಬಟ್ ಸಾಮಾನ್ಯವಾಗಿ ಯಾರು ತುಂಬ ಸಪ್ರೆಸ್ ಆಗ್ತಾರಲ್ಲ, ಅವರಿಗೆ ಏನಾದರೂ ಒಂದು ಮನಸ್ಸಲ್ಲಿ ಒಂದು ಇಚ್ಛೆ ಹುಟ್ಟಿತ್ತು, ಸಪ್ರೆಸ್ ಮಾಡಿದ್ದಾರೆ ಅವರು, ಮುಂದೆ ಹೋಗಲಿಲ್ಲ, ಅಂಥ ಕೇಸಲ್ಲಿ ಫಿಯರ್ ಜಾಸ್ತಿ ಆಗೋದು. ಸಾಮಾನ್ಯವಾಗಿ ತುಂಬ ಬಡತನದಲ್ಲಿ ಇರೋರಿಗೂ ಫಿಯರ್ ಸಹ ಇರಬಹುದು, ಆದರೆ ತುಂಬ ಶ್ರೀಮಂತರಿಗೂ ಇದೆ, ಸ್ವರೂಪಗಳು ಬೇರೆ ಬೇರೆ. ಆದರೆ ಶ್ರೀಮಂತರಿಗೆ ಹೆದರಿಕೆ ಜಾಸ್ತಿ, ಯಾಕೆಂದ್ರೆ ಅವರಿಗೆ ಕಳ್ಕೊಳ್ಳಿಕ್ಕೆ ಜಾಸ್ತಿ ಇದೆ. ಬಡವರಿಗೆ ಏನಿಲ್ಲ, ಬಡವರಿಗೆ ಏನಿಲ್ಲ, ಏನಿದ್ರು ಧನಾತ್ಮಕ ಒಂದೊಂದು ವಿಚಾರಗಳೇ ಏನಾದ್ರು ಅನುಭವಿಸ್ಲಿಕ್ಕೆ ಇರ್ಬೋದು. ಹೌದು, ಅವರಿದ್ರು ಹೋದ್ರೆ ಹೋಗ್ಲಿ, ಏನ್ ಚಿಂತೆ ಇಲ್ಲ. ಯಾರ ಹತ್ರ ತುಂಬಾ ಇದೆ ಅವರಿಗೆ ಹೆದರಿಕೆ ಜಾಸ್ತಿ. ಆದ್ರೆ ಅವ್ರು ಏನಾಗಿ ಥಿಂಕ್ ಮಾಡೋದು, ಇದು ದೇವರ ನಿಮ್ಮದೇ, ಇದು ಜನಸಾಮಾನ್ಯರದೇ. ನಾನು ನಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ಜನರಿಗೆ ಸಹಾಯಕ್ಕೋಸ್ಕರ, ನನ್ನ ಹತ್ರ ಶಕ್ತಿ ಇದ್ರೆ ಜನರಿಗೆ ಸಹಾಯ ಮಾಡೋದಕ್ಕೋಸ್ಕರ ಎಂಬ ಭಾವನೆ ಬಂದ್ರೆ ಫಿಯರ್ ಹೋಗ್ತದೆ. ಫಿಯರಿಗೆ ಮೇನ್ ಕಾರಣವೇ ಸಪ್ರೆಷನ್, ಲೂಸರ್ ದ ಫೀಲಿಂಗ್. ಒಂದು ಸಪ್ರೆಷನ್, ಇನ್ನೊಂದು ಕಳ್ಕೊಳ್ಳುವಂಥದ್ದು ಭಯ, ಎಲ್ಲವನ್ನು ಅದುಮಿಟ್ಟುಕೊಳ್ಳುವಂತಹ ಸಮಸ್ಯೆಗಳು. ಅಯ್ಯೋ ನಾನು ಕಳ್ಕೊಳ್ಬಾರ್ದು, ಐ ಮೇ ಲೂಸ್. ಈ ಒಂದು ಫಿಯರ್ ಸಾಮಾನ್ಯವಾಗಿ ಅದು ವೀಕ್ನೆಸ್. ನೋಡಿ, ಲೇಡೀಸಿಗೆ ತುಂಬ ಫಿಯರ್ ಇರ್ತದೆ. ನಾನು ನಮ್ಮ ಜೀವನದಲ್ಲಿ ಇನ್ಸೆಕ್ಯೂರಿಟಿ ಬರಬಾರ್ದು, ಏನಾದರೂ ನಾನು ಕಳ್ಕೊಳ್ಬಾರ್ದು, ನಮ್ಮ ಹತ್ರ ಏನಿದೆ, ಈ ಅಭದ್ರತಾ ಭಾವನೆ, ಅದನ್ನು ನಾವು ಆದಷ್ಟು ಸರಿ ಮಾಡಬೇಕು. ಅದನ್ನು ನಾವೇ ಸರಿ ಮಾಡಬಹುದು. ನೀವು ಒಂದು ಸೈಕಾಲಜಿಸ್ಟ್ ಹತ್ರ ಹೋಗ್ತೀರಿ, ಕೌನ್ಸಿಲಿಂಗ್ ಮಾಡಿಸ್ತೀರಿ, ಸ್ವಲ್ಪ ಒಳ್ಳೆ ಆಗ್ತದೆ. ಏನಾದರೂ ಟ್ಯಾಬ್ಲೆಟ್ ತಗೊಳ್ತೀರಿ, ಈಗ ಆಂಟಿ ಮದ್ದು ತಗೊಂಡ್ರೆ ಬ್ರೈನ್ ಬಂದ್ ಆಗ್ತದೆ, ಯೋಚನೆಗಳು ಬರಲ್ಲ, ಬಂಧುಗಳು ನಿಮ್ಗೆ ಗೊತ್ತಾಗೋದಿಲ್ಲ, ಆವಾಗ ಯೋಚನೆಗಳು ಬರೋದಿಲ್ಲ. ಆದರೆ ನಾಳೆ ಪುನಃ ಈ ಮಾತ್ರೆ ಹಾಕಬೇಕು. ಅದಕ್ಕಿಂತ ನಾವೇ ನಮ್ಮನ್ನು ಗಟ್ಟಿ ಮಾಡಬೇಕು. ಯಾವುದರಿಂದ ಹೆದರಬೇಕು ಅಂತ ಪ್ರಶ್ನೆ ಬಂದರೆ, ಹೆದರಿದಿಂದವೇ ಮಾತ್ರ ನಾವು ಹೆದರಬೇಕು. ಹೆದರಿಕೆಯಿಂದ ಹೆದರಿದ್ರೆ ಹೆದರಿಕೆ ಬರೋದಿಲ್ಲ. ಇನ್ನೊಂದು ರೂಪ ಇದೆ, ಫಿಯರ್ ಶುಡ್ ಹ್ಯಾವ್ ಫಿಯರ್ ಫ್ರಮ್ ಯು. ಹೆದರಿಕೆ ನಮ್ಮ ಹತ್ರ ಬರಬಾರದು, ಅದಕ್ಕೆ ಹೆದರಿಕೆ ಆಗ್ಬೇಕು. ಅಷ್ಟು ನಮ್ಮ ಒಳಗೆ ನಾವು ನಮ್ಮ ಧೈರ್ಯವನ್ನು ಈ ತರ ನಾವು ಗಟ್ಟಿ ಮಾಡ್ಕೊಂಡ್ರೆ. ಪ್ರಶ್ನೆ ಇರುವುದು, ಆ ಧೈರ್ಯವನ್ನು ಮೈಗೂಡಿಸಿಕೊಳ್ಳುವುದು ಹೇಗೆ, ರೂಢಿಸಿಕೊಳ್ಳುವುದು ಹೇಗೆ? ನೋಡಿ, ಸ್ವತಂತ್ರತ್ವ ಮತ್ತೆ ಪರತಂತ್ರತ್ವ, ಸಂಸ್ಕೃತ ಭಾಷೆಯಲ್ಲಿ ಎರಡು ಶಬ್ದಗಳಿದೆ. ಏನಾದ್ರೂ ಸಹ ನಾವು ಏನು ಕಳ್ಕೊಡ್ತೇವೆ, ಇಲ್ಲಿ ಒಂದು ನೋಡಿ, ನಮ್ಮ ಹಿರಿಯರು ಮಧ್ಯೆ ಒಂದು ಅಂಶವನ್ನು ಸೇರಿಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಶ್ರೀಕೃಷ್ಣ ಪರಮಾತ್ಮ ಅದನ್ನು ಹೇಳಿದ್ದಾನೆ, ಕಳೆದುಕೊಳ್ಳುವುದಕ್ಕೆ ನೀನು ಹೊಂದಿದ್ದಾದ್ರೂ ಏನು, ಪಡ್ಕೊಂಡಿದ್ದಾದ್ರೂ ಏನು ಅನ್ನೋ ಅದ್ಭುತ ಮಾತು ಹೇಳಿದ್ರಿ ನವೀನವರೇ. ಭಗವದ್ಗೀತೆಯಲ್ಲಿ ಇಡೀ ಭಗವದ್ಗೀತೆ ಇರುವುದೇ ಭಯ ಮುಕ್ತ ಮಾಡೋದಕ್ಕೋಸ್ಕರ. ಅರ್ಜುನಿಗೆ ಎಂತಾಗಿತ್ತು ಆ ಕ್ಷಣದಲ್ಲಿ? ಅರ್ಜುನಿಗೆ ಭಯ ಹುಟ್ಟಿತಲ್ಲ, ಅರ್ಜುನಿಗೆ ಫೇಲಿಯರ್ ಫೀಲಿಂಗ್ ಮೊದಲೇ ಬಂತು, ಸೊಲ್ಲದ ಭಾವ ಬಂತು. ಇಷ್ಟು ಜನರು, ಅದು ಸಹ ನಮ್ಮವರು. ನೋಡಿ, ದುಃಖ ಮತ್ತೆ ಭಯ ಎರಡನ್ನು ತೆಗೆಯುವಂತದ್ದ ಕೆಲಸ ಭಗವದ್ಗೀತಾ. ಒಂದು ಒಳ್ಳೆ ಸೋಶಿಯೋ ಮತ್ತೆ ಸ್ಪಿರಿಚುವಲ್ ಥೆರಪಿ ಅಂತ ನೀವು ಹೇಳ್ಬೋದು. ಈಗ ನಮ್ಮ ಫೇಲಿಯರ್ ನಮ್ಮ ಒಂದು ಮನಸ್ಸದ ಒಂದು ಭಾವ. ಖಂಡಿತ ನಿಜವಾಗಿ ಫೇಲಿಯರ್ ಅಂತೂ ಏನಿಲ್ಲ, ಅದು ನಮ್ಮ ಒಂದು ಥಿಂಕಿಂಗ್. ನಾವು ಅದನ್ನು ಕಂಡುಕೊಂಡಿದ್ದೇವೆ. ಆಕ್ಚುಲಿ ಇವತ್ತು ಕಂಡುಕೊಂಡಿದ್ದೇವೆ, ನಾಳೆ ಗಳಿಸಬಹುದು. ಪ್ರತಿಯೊಂದು ಫೇಲಿಯರ್ ಅಲ್ಲಿ ಯಾವುದು ಒಂದು ಸಕ್ಸಸ್ ಇದೆ. ಯಾವುದು ಒಂದು ಕೆಟ್ಟ ಘಟನೆ ನಮ್ಮ ಜೀವನದಲ್ಲಿ ನಡೆದ್ರೆ ಆ ಕೆಟ್ಟ ಘಟನೆಯ ಹಿಂದೆ ಒಂದು ಒಳ್ಳೆ ಘಟನೆ ಸಹ ಇದೆ. ಖಂಡಿತ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ಸೋಲೆ ಗೆಲುವಿನ ಸೋಪಾನ ಅಂತ, ಮೆಟ್ಟಿಲದು. ಈಗ ಇಚ್ಛೆದ ಸಮಸ್ಯೆ ಅದು. ಕೆಲವರು ಕಾಂಪ್ರಮೈಸಿಂಗ್ ಇರುವುದಿಲ್ಲ, ಕೆಲವರಲ್ಲಿ ಫ್ಲೆಕ್ಸಿಬಿಲಿಟಿ ಇರುವುದಿಲ್ಲ, ಅವರಿಗೆ ಆಗುವುದು ಸಮಸ್ಯೆ. ನೋಡಿ, ನೀರಿನ ಹಾಗೆ ನಾವು ಇರಬೇಕು. ಬ್ರೂಸ್ಲಿ ಇದು ಬ್ಯೂಟಿಫುಲ್ ಲೈನ್. ಬ್ರೂಸ್ಲಿ ಯಾಕೆ ಇಷ್ಟು ಒಳ್ಳೆ ಫೈಟರ್ ಆಗಿದ್ದ? ಹೇಗೆ? ಯಾಕಂದ್ರೆ ಅವನ ಹತ್ರ ಬ್ರೂಸ್ಲಿಗಿಂತ ಒಳ್ಳೆ ಫೈಟಿಂಗ್ ಸ್ಕಿಲ್, ಅವನೇ ಒಂದು ಫೈಟಿಂಗ್ ಸ್ಕಿಲ್ ಡೆವಲಪ್ ಮಾಡ್ಕೊಂಡ. ಯಾಕೆ ಮಾಡ್ಕೊಂಡಿದ್ದ? ಅವನೊಂದು ಒಳ್ಳೆ ಫಿಲಾಸಫರ್ ಅವ. ಅವನು ತುಂಬಾ ಹೆದರ್ತಿದ್ದ ಸಣ್ಣ ಪ್ರಾಯದಲ್ಲಿರುವಾಗ. ಅವನು ಫೈಟ್ ಅವನು ಹೆದರಿಕೆಯನ್ನು ಗೆಲ್ಲುವಾಗ, ಫೈಟ್ ಮಾಡಲಿಕ್ಕೆ ಗೆಲ್ಲಲಿಕ್ಕೋಸ್ಕರ ಅವನು ಒಂದು ಫಿಲಾಸಫಿ ಇತ್ತು, ಒಂದು ಬಿ ಲೈಕ್ ಎ ವಾಟರ್. ಕೆಲವರು ಕಲ್ಲು ಹಾಗೆ ಗಟ್ಟಿ ಇರ್ತಾರೆ, ಅವರು ಪರಿಸ್ಥಿತಿಯ ಒಟ್ಟಿಗೆ ಹೊಂದಿಕೊಳ್ಳುವುದಿಲ್ಲ. ಅವರು ಕೊರೋನಾ ಬಂತಲ್ಲ, ಏನು ಬಂತಲ್ಲ, ನಾನು ಮನೇಲಿ ಕೂತ್ಕೊಳ್ಳೋದಿಲ್ಲ, ದೇವರಿದ್ದಾರೆ ನಮ್ಮೊಟ್ಟಿಗೆ, ಇಲ್ಲಾಂದ್ರೆ ನಾನು ತುಂಬಾ ಪವರ್ಫುಲ್. ಆವಾಗ ಅವನು ಅಸಂಭವ ಒಟ್ಟಿಗೆ ಫೈಟ್ ಮಾಡಲಿಕ್ಕೆ ಹೋಗ್ತಾನೆ. ಅಲ್ಲ, ಫೈಟ್ ಮಾಡಬೇಕು, ಫೈಟಿಂಗ್ ಸ್ಕಿಲ್ ಇಸ್ ನಾಟ್ ಬ್ಯಾಡ್, ಅದು ಬೇಕೇ ಬೇಕು, ಅದು ಬೇಕೇ. ಆದರೆ
ನೀರಿನ ಹಾಗೆ ಇರಬೇಕು. ಪ್ರಕೃತಿಯದ ಜೊತೆಗೆ ಯಾರು ಹೋಗ್ತಾನೋ ಅವನಿಗೆ ಸಮಸ್ಯೆ ಬರುವುದಿಲ್ಲ. ಕೆಲವರು ತುಂಬ ಅವನದ ಇಚ್ಛೆ ಒಟ್ಟಿಗೆ ಸ್ಟಿಕ್ ಹಾಕೊಂಡು ಬಿಡ್ತಾರೆ. ಅವರು ಅಯ್ಯೋ ನಾನು ಬಿಡುವುದಿಲ್ಲ. ಆವಾಗ ಅವರು ಸೊಲ್ಲಿದ ನಂತರ ಅವರಿಗೆ ಆಗುವುದು ನೋವು. ಆ ನೋವಿನ ಸ್ಥಿತಿಯಲ್ಲಿ ನಮ್ಮ ಬ್ರೈನ್ ಒಳಗೆ ಕೆಲವು ಕೆಮಿಕಲ್ ಇಂಬ್ಯಾಲೆನ್ಸ್ ಆಗ್ತದೆ. ಆವಾಗ ಒಂದು ಸಣ್ಣ ಸಣ್ಣ ವಿಷಯಗಳಿಂದ ನಮ್ಮ ಮನಸ್ಸಲ್ಲಿ ಒಂದು ಭಯ ಹುಟ್ಟುಕೊಡ್ತದೆ. ನಾವು ಸಾಫ್ಟ್ ಆಗಿ ಇದ್ರೆ, ಆದರೆ ಅದು ಕಾಂಪ್ರಮೈಸ್ ಇಲ್ಲ, ನಿಜ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ದ್ಯಾಟ್ ಇಸ್ ಕಾಲ್ಡ್ ಎ ಸ್ಟ್ರೆಂತ್. ನೋಡಿ, ಇದರಲ್ಲಿ ಒಂದು ಉದಾಹರಣೆ ಹೇಳ್ತೇನೆ. ಶಿವಾಜಿ ಮಹಾರಾಜದ ನಾವು ಒಂದು ಉದಾಹರಣೆ ನೋಡಬೇಕು. ಭಯ ಇದ್ರೆ ಅವರು ಅಂತ ಒಂದು ದೊಡ್ಡ ಸಾಮ್ರಾಜ್ಯ ಮಾಡ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಖಂಡಿತ. ನೋಡಿ, ಅವರ ಹತ್ರ ಅಷ್ಟು ಸಂಖ್ಯೆ ಬಲ ಸಹ ಇರಲಿಲ್ಲ. ಅವರ ಸೈನಿಕರು, ಮರಾಠ ಮಾವಳ್ಳಿ ಸೈನಿಕರು ಇದ್ದದ್ದು ಕೆಲವು ಸಂಖ್ಯೆಗಳು ತುಂಬಾ ಕಮ್ಮಿ ಸಂಖ್ಯೆಯಲ್ಲಿ. ಮುಘಲ ಸಂಖ್ಯೆ, ಔರಂಗಜೇಬದ ಸಂಖ್ಯೆ ನೋಡಿದ್ರೆ 10,000, 1,00,000, ಖಂಡಿತ 2 ಲಕ್ಷ, 3 ಲಕ್ಷ ಜನರು ಬಂದ್ರೆ ಅವ್ರ ಹತ್ರ ಒಂದು ಕೆಪಾಸಿಟಿ, ಒಂದು ಅಬ್ಸರ್ವ್ ಮಾಡಬೇಕು. ದೇಶ ಕಾಲ ಪರಿಸ್ಥಿತಿ ನೋಡಿಕೊಂಡು ಅವರು ಹೋಗ್ತಿದ್ರು. ಅಫ್ಜಲ್ ಖಾನ್ ಅನ್ನು ಸೋಲಿಸ್ಲಿಕ್ಕೆ 1 ವರ್ಷ ಶಿವಾಜಿನ ಅವನ ಸೇನೆ ಕಾಯ್ತಾ ಇತ್ತು. ಅವರು ಬ್ಯಾಕಪ್ ಮಾಡ್ತಿದ್ರು. ಅವರು ಫಸ್ಟ್ 10 ಜನರನ್ನು ಕಳಿಸ್ತಿದ್ರು. ಅದೇ ಸ್ಟಡಿ ಮಾಡಿ ಬನ್ನಿ. ಸ್ಟಡಿ ಮಾಡಿ ನೋಡುವಾಗ ಇಲ್ಲ, ಸೊಲ್ಲಬಹುದು. ಈಗ ಸಾಧ್ಯ ಇಲ್ಲ, ಸದ್ಯಕ್ಕೆ ಈ ಶಬ್ದ ಸದ್ಯಕ್ಕೆ, ಅದರಲ್ಲಿ ಸೊಲ್ಲಲ್ಲ. ಇವತ್ತದ ಪರಿಸ್ಥಿತಿಯಲ್ಲಿ ನನಗೆ ಆಗೋದಿಲ್ಲ, ಸೊಲ್ಲಾಗ್ಲಿಲ್ಲ. ಅದು ಬ್ಯಾಕಪ್. ಅವರು ಹಿಂದೆ ಹೋಗ್ತಿದ್ರು. ಹಿಂದೆ ಹೋಗಿ ಪುನಃ ಚಕ್ರವ್ಯೂಹ ರಚನೆ, ಯುದ್ಧ ರಚನೆ, ಸ್ಟ್ರಾಟಜಿ ಎಲ್ಲ ಡೆವಲಪ್ ಮಾಡಿ ವಾರ್ ಸ್ಟ್ರಾಟಜಿ ಪುನಃ ಬರ್ತಿದ್ರು, ಖಂಡಿತ ಗೆಲ್ತಿದ್ರು. ಸೊ ನೋಡಿ, ಜೀವನ ಒಂದು ಆಂದೋಲನ. ಆಂದೋಲನ ಶಬ್ದ ನಾವು ತುಂಬಾ ಕೇಳ್ತೇವೆ. ಇಷ್ಟು ಆಂದೋಲನಗಳ ನಡೀತಾ ಇದೆ. ಆಂದೋಲನ ಶಬ್ದ ಸಂಸ್ಕೃತ ಶಬ್ದ ಹೇಗೆ ಬಂತು? ಆಂದೋಲನದಲ್ಲಿ ಯಾವಾಗಲೂ ಮೂವ್ಮೆಂಟ್ ಇದೆ. ದೋಲನಂ ತತ್ ಆಂದೋಲನಂ. ಅಂದ್ರೆ ಮುಂದೆ ಹೋಗೋದು, ಹಿಂದೆ ಬರೋದು, ಮುಂದೆ ಹೋಗೋದು, ಜೀವನ ಹಿಂದೆ ಬರೋದು. ಇದೇ ಸ್ಟ್ರಾಟಜಿ ಹೆದರಿಕೆಯನ್ನು ಗೆಲ್ಲಲಿಕ್ಕೆ ಬಹಳ ಉತ್ತಮವಾದ ಒಂದು ಉದಾಹರಣೆ ಇದು. ನಾವು ಮುಂದೆ ಬರಬೇಕು. ಈ ಸತಿ ಪ್ರಯತ್ನ ಮಾಡಿದೆ, ಆಗಲಿಲ್ಲ, ಅಡ್ಡಿಲ್ಲ, ಬ್ಯಾಕಪ್. ಪುನಃ ನಾವು ಪ್ರಯತ್ನ ಮಾಡಬೇಕು ಬಂಧುಗಳೇ. ಆಗಲಿಲ್ಲ, ಅಡ್ಡಿಲ್ಲ, ನಾವು ಪುನಃ ಪ್ರಯತ್ನ ಮಾಡ್ತೇವೆ. ಇದು ನಮ್ಮ ಭಾರತೀಯ ಸಂಸ್ಕೃತಿಯದ ಇದು ಒಂದು ದೊಡ್ಡ ಗುಟ್ಟು. ನಾವು ನೀರಿದ ಹಾಗೆ ಇರ್ತೇವೆ. ಅದಕ್ಕಾಗಿ ನಮ್ಮ ಈ 1000 ವರ್ಷದ ಸಂಸ್ಕೃತಿ ನಾವು ಇವತ್ತು ಸಹ ನಮ್ಮ ಹಿರಿಯರು ಉಳಿಸ್ಕೊಂಡು ನಮ್ಮ ಕೈ ಕೊಟ್ಟಿದ್ದಾರೆ. ನಾವು ನಮ್ಮ ಮೇಲೆ ಇಷ್ಟು ಆಕ್ರಮಣ ಆಯಿತು, ಯಾರ್ಯಾರು ಬಂದರು, ನಾವು ಸಹಜವಾಗಿ ಪ್ರೀತಿಯಿಂದ ಮುಂದೆ ಹೋದೆ. ಯಾರು ಸಹ ಈಗ ಒಂದು ಉದಾಹರಣೆ ಇದೆ. ನಮ್ಮ ತಂದೆ ನಮಗೆ ಯಾವಾಗಲೂ ಸಣ್ಣ ಪ್ರಾಯದಲ್ಲಿ ಹೇಳ್ತಾ ಇದ್ರು, ಜೋರು ಗಾಳಿ, ಸುಳಿ ಗಾಳಿ ಬರುವಾಗ ಯಾವ ಮರಗಳು ದುಳಿದಿರ್ತಾರೆ, ಗಟ್ಟಿ ಇರ್ತಾರೆ, ಅದು ತುಂಡಾಗೋದು. ಖಂಡಿತ. ಯಾವುದು ಬಾಗುತ್ತದೆ ಅದು ಬಾಗುತ್ತದೆ. ಜೋರು ಒಂದು ತುಫಾನ್ ಬಂತು, ಅವ್ರು ಹಿಂಗೆ ಆಯ್ತು, ಹಂಗೆ ಆಯ್ತು, ಮತ್ತೆ ಹೋದ್ಮೇಲೆ ಪುನಃ ನಾರ್ಮಲ್, ಅದು ಬೀಗುತ್ತದೆ. ಸೊ ಅದೇ ತರ ನಾವು ನಮ್ಮ ಜೀವನದಲ್ಲಿ ದೇಶ, ಕಾಲ ಮತ್ತೆ ಸ್ಥಿತಿ, ಪರಿಸ್ಥಿತಿಯ ಶಬ್ದ ಹೇಳ್ಬೋದು. ಈ 3ರ ಪ್ರಕಾರ ಯಾರು ಹೋಗ್ತಾರೆ ಅವರಿಗೆ ಯಾವ ತರದ ಹೆದರಿಕೂ ಇಲ್ಲ. ಎಲ್ಲದಕ್ಕೂ ರೆಡಿ. ಒಳ್ಳೆ ಆದ್ರೆ ಒಳ್ಳೆದು, ಒಳ್ಳೆ ಇಲ್ಲದಿದ್ರು ಬಹಳ ಒಳ್ಳೆದು, ಏನ್ ಚಿಂತೆ ಇಲ್ಲ. ಇವತ್ತದಲ್ಲಿ ನಾನು ಬದುಕೋದು, ಇವತ್ತದ ಸ್ಥಿತಿಯಲ್ಲಿ ನಾನು ಒಳ್ಳೆ ಮಾಡಿದ್ದೇನೆ. ಪುಟ್ ಯುವರ್ ಬೆಸ್ಟ್ ಅಂಡ್ ಪ್ರಿಪೇರ್ ಫಾರ್ ದ ವರ್ಸ್ಟ್. ಏನು ತೊಂದರೆ ಇಲ್ಲ, ಖಂಡಿತ. ಆವಾಗ ಭಯ ಇರುವುದಿಲ್ಲ. ಬಹುಶಃ ಒಂದು ನಿರ್ಮಲವಾದಂತಹ ಭಾವ, ಮನಸ್ಸು, ಅದನ್ನು ಸಾಧಿಸಿದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ನನಗನ್ನಿಸ್ತದೆ. ಬಂಧುಗಳೇ, ಭಯ ಎನ್ನುವುದು ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ, ಪ್ರತಿಯೊಂದು ಸನ್ನಿವೇಶದಲ್ಲೂ ನಮ್ಮನ್ನು ಕಾಡ್ತಾನೆ ಇರ್ತವೆ. ಯಾವುದೋ ಒಂದು ಯಶಸ್ಸಿನ ಪಥದತ್ತ 7 ಹೆಜ್ಜೆ ಮುಂದಿಡಬೇಕು ಎನ್ನುವಂಥ ಸಂದರ್ಭದಲ್ಲಿ ಭಯ ನಮ್ಮನ್ನು ಅಷ್ಟೇ ಹಿಂದಕ್ಕೆ ತಳ್ಳುತ್ತದೆ. ಈ ಎಲ್ಲ ಭಯಗಳನ್ನು ಮೆಟ್ಟಿ ನಿಂತು ಜಯವನ್ನು ಸಾಧಿಸುವುದು ಹೇಗೆ ಎನ್ನುವ ಪ್ರಶ್ನೆಗೆ ಉತ್ತರವೇ ಮನೋಜಯ ಅಥವಾ ಭಯಮುಕ್ತ ಸಮಾಜ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಾವು ತಿಳ್ಕೊಂಡ್ರಿ. ಅಷ್ಟಕ್ಕೆ ಈ ಕಾರ್ಯಕ್ರಮ ಮುಗಿಯುವುದಿಲ್ಲ. ಭಯಮುಕ್ತ ಸಮಾಜದ ನಿರ್ಮಾಣ ಆಗಬೇಕಾದ್ರೆ ಇನ್ನಷ್ಟು ವಿಚಾರಗಳ ಮಂಥನ ಆಗಬೇಕಾಗಿದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿರುವಂತಹ ತನ್ಮಯ್ ಗೋಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಈ ಸಂಚಿಕೆಯಿಂದ ವಿರಮಿಸುತ್ತೇವೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.